ಬೆಳ್ತಂಗಡಿಯ ಕುತ್ಲೂರು ಗ್ರಾಮದಲ್ಲಿ ಪತ್ರಕರ್ತರು ಗ್ರಾಮ ವಾಸ್ತವ್ಯ ನಡೆಸಿದ್ದು ರಾಷ್ಟ್ರ ಮಟ್ಟದಲ್ಲಿ ಪ್ರಪ್ರಥಮ ಅಂತಾನೆ ಹೇಳಬಹುದು. ಕುಗ್ರಾಮದಲ್ಲಿ ಪತ್ರಕರ್ತರು ವಾಸ್ತವ್ಯ ಹೂಡಿ ಅಲ್ಲಿನ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತಕ್ಕೆ ವರದಿಯನ್ನ ಸಲ್ಲಿಸಿರುವುದು ಅಭಿನಂದನಾಕಾರ್ಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ ಪತ್ರಕರ್ತರ ಗ್ರಾಮ ವಾಸ್ತವ್ಯಕ್ಕೆ ಅಭಿನಂದನೆ ಸಲ್ಲಿಸಿದರು. ಅಲ್ಲದೆ ಗ್ರಾಮ ವಾಸ್ತವ್ಯ ಮಾಡಿದ ಪತ್ರಕರ್ತರಿಗೆ 5,000 ರೂಪಾಯಿ ಪ್ರೋತ್ಸಾಹ ಧನ ನೀಡಿದ್ರು. ಒಟ್ಟು 6 ಮಂದಿ ಪತ್ರಕರ್ತರು ಬೆಳ್ತಂಗಡಿಯ ಕುತ್ಲೂರು ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಪತ್ರಕರ್ತರ ಸಂಘದ ಅಧ್ಯಕ್ಷ ಸರ್ವಸ ಅಭಿನಂದಿಸುತ್ತೇನೆ. ಬಹುಶಃ ರಾಜ್ಯ ಮಾತ್ರಲ್ಲ ರಾಷ್ಟ್ರದಲ್ಲೇ ಪ್ರಪ್ರಥಮ ಬಾರಿಗೆ ಪತ್ರಕರ್ತರು ಸೇರಿ ಇವತ್ತು ಒಂದು ಗ್ರಾಮ ವಾಸ್ತವ್ಯ ಒಂದು ಮಾಡಿ, ಅದು ಕೂಡ ಒಂದು ಅತ್ಯಂತ ಕುಗ್ರಾಮ ನಕ್ಸಲ್ ಪೀಡಿತ ಪ್ರದೇಶವನ್ನು ಪಡೆದುಕೊಂಡು ಅಲ್ಲಿರುವಂಥ ಜನಸಾಮಾನ್ಯರ ಜೊತೆ ಚರ್ಚಿಸಿ ಎಲ್ಲ ಜನಪ್ರತಿನಿಧಿ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಬಹುಶಃ ಸರ್ಕಾರಕ್ಕೆ ಇವತ್ತು ತಳಮಟ್ಟದಲ್ಲಿ ಯಾವುದೆಲ್ಲ ಸಮಸ್ಯೆ ಇನ್ನೂ ಇದೆ ಅದನ್ನು ಬಗೆಹರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ ನಮಗೆ ಜನರ ಸಮಸ್ಯೆಯನ್ನು ತಿಳಿಕೊಳ್ಳಿಕ್ಕೆ. ನಾನು ಕೂಡ ಸಚಿವ ಸಂಪುಟ ಪುನರುಚ್ಚನೆ ವಿಚಾರದ ಬಗ್ಗೆ ಮಾತನಾಡಿದ ಸಚಿವರು, ನನ್ನೊಂದಿಗೆ ಖಾತೆ ವಿಚಾರ ಬಗ್ಗೆ ಯಾರೂ ಮಾತನಾಡಿಲ್ಲ. ನನ್ನಲ್ಲಿರುವ ಖಾತೆ ಉಳಿಸೋದು ಬಿಡೋದು ಪಕ್ಷಕ್ಕೆ ಬಿಟ್ಟದ್ದು. ಹೈಕಮಾಂಡ್ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿದೆ. ಎಲ್ಲ ಸಚಿವ ಸ್ಥಾನಗಳು ಉತ್ತಮವಾದುದೇ. ಜನಸಾಮಾನ್ಯರ ಕೆಲಸ ಮಾಡಲು ಎಲ್ಲ ಖಾತೆಯಿಂದಲೂ ಸಾಧ್ಯ. ಅಂತಹ ಅನಿವಾರ್ಯತೆ ಬಂದರೆ ಯಾವ ಖಾತೆ ಉಳಿಸಬೇಕು ಬಿಡಬೇಕು ಎನ್ನುವುದರ ಬಗ್ಗೆ ನಿರ್ಧರಿಸಿಲ್ಲ ಎಂದರು. ಪಕ್ಷದ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಅವರು ವೇಣುಗೋಪಾಲ್ ಅವರು, ದಿನೇಶ್ ಗುಂಡೂರಾವ್, CLP ಮಗ ಸಿದ್ದರಾಮಯ್ಯನವರು, ಡೆಪ್ಯೂಟಿ CM ಪರಮೇಶ್ವರ್ ಅವರು, ಈಶ್ವರ್ ಖಂಡ್ರೆ ಅವರು ಮತ್ತು ಇನ್ಚಾರ್ಜ್ ಇದನ್ನೆಲ್ಲ ಅವರು ತೀರ್ಮಾನ ಮಾಡ್ತಾರೆ. ಮತ್ತು ಎಲ್ಲ ಕೂಡ ಜನಸಾಮಾನ್ಯ ಕೆಲಸ ಮಾಡುವಂಥ ಎಲ್ಲ ಕೂಡ ಉತ್ತಮ ಖಾತೆ, ಎಲ್ಲ ಖಾತೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ಬೋದು. ಇನ್ನು ರಫೇಲ್ ಹಗರಣ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಖಾದರ್ ಅವರು, ಕೇಂದ್ರ ಸರ್ಕಾರ ಜನಸಾಮಾನ್ಯರ ಪ್ರಶ್ನೆಗೆ ಉತ್ತರಿಸಲೆ, ಜಂಟಿ ಸಂಸದೀಯ ಸಮಿತಿ ಮಾಡಿ ಉತ್ತರಿಸಲೆ, ಖರೀದಿಗೆ HAL ಬಿಟ್ಟು 15 ದಿನದ ಕಂಪನಿಗೆ ಯಾಕೆ ವಹಿಸಿದ್ದು? ಅಂಬಾನಿಯವರ ಕಂಪನಿಯಾಗಿದ್ದು 15 ದಿನದ ಹಿಂದೆಯಷ್ಟೇ. ಪ್ಲಾಸ್ಟಿಕ್ ಪ್ಲೇಟ್ ತಯಾರಿಸಿದ ಅಂಬಾನಿಯವರಿಗೆ ಯಾಕೆ ಗುತ್ತಿಗೆ ಕೊಟ್ಟಿದ್ದು? ದೇಶಿ ಕಂಪನಿ ಬಿಟ್ಟು ವಿದೇಶಕ್ಕೆ ಯಾಕೆ ಮೊರೆ ಹೋದದ್ದು? ಜಂಟಿ ಸಮಿತಿಯಲ್ಲಿ ಎಲ್ಲ ಪಕ್ಷದವರಿರುತ್ತಾರೆ. ಸುಪ್ರೀಂ ಕೋರ್ಟಿಗೆ ಕೇಂದ್ರ ಸಮರ್ಪಕ ಮಾಹಿತಿಯೂ ನೀಡಿಲ್ಲ. ಕೋರ್ಟಿಗೆ ಸುಳ್ಳು ಮಾಹಿತಿಯನ್ನ ನೀಡಬಹುದು, ಆದರೆ ಜಂಟಿ ಸಮಿತಿ ಮುಂದೆ ಅದು ಸಾಧ್ಯವಾಗಿಲ್ಲ ಎಂದು ಹೇಳಿದ್ರು. HALಗೆ ಕೊಟ್ಟಂತಹ ಕಾಂಟ್ರಾಕ್ಟ್ ಅನ್ನು ವಿದೇಶದ ಕಂಪನಿಗೆ ಯಾಕೆ ವಹಿಸಿದ್ದು? ಒಂದು ಉತ್ತರ ಕೊಡಲಿ. ವಿದೇಶದ ಫ್ರೆಂಚ್ ಕಂಪನಿಗೆ ವಹಿಸಬೇಕಿದ್ದಲ್ಲಿ 15 ದಿವಸ ಹಿಂದೆ ತಯಾರಾಗಿ ಒಂದು ಪ್ಲಾಸ್ಟಿಕ್ ಫ್ಲೈಟ್ ನಿರ್ಮಾಣ ಮಾಡಿದ ಅಂಬಾನಿಯವರಿಗೆ ಯಾಕೆ ಬೇಕಿತ್ತು? 15 ದಿವಸ ತಯಾರಾದಂಥ ಕಂಪನಿ ಅವರೊಂದು ಪ್ಲಾಸ್ಟಿಕ್ ಫ್ಲೈಟ್ ಕೂಡ ತಯಾರು ಮಾಡಲಿಲ್ಲ. ಅಂಥವರಿಗೆ ಇಷ್ಟು ದೊಡ್ಡ ನಮ್ಮ ಸೇನೆಯ ಫ್ಲೈಟ್ ಕೊಡುವಂಥ ಉದ್ದೇಶ ಏನಿತ್ತು? 500 ಚಿಲ್ಲರೆ ಕೋಟಿ ಏನೋ ಇದ್ದದ್ದು ಇವತ್ತು 1000 ಚಿಲ್ಲರೆ ಕೋಟಿ ಒಂದಕ್ಕೆ ಯಾಕೆ ಆದದ್ದು? ಇದು ದೇಶದ ಜನ ಕೇಳುವಂಥ ಪ್ರಶ್ನೆ. ಇದೆಲ್ಲ ಉತ್ತರ ಸಿಗಬೇಕಾದ್ರೆ ನೇರವಾಗಿ ಜಂಟಿ ಸಂಸದೀಯ ಸಮಿತಿ ಇವತ್ತು ನಿರ್ಮಾಣ ಮಾಡಬೇಕು. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೋಡಿಚಾಲ್ ಇಬ್ರಾಹಿಂ ಸಹಿತ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಜರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.